ವಿಧಾನಸಭಾ ಕ್ಷೇತ್ರದಲ್ಲಿ ಭಾರಿ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದೆ. ಏನು ಅನಿಸ್ತಾ ಇದೆ? ಖುಷಿ ಅನಿಸಿದೆ. ಎಷ್ಟು ಖುಷಿ ಆಗ್ತದೆ? ಎಷ್ಟು ಖುಷಿ ಅಂತಿಲ್ಲ. ನಿರೀಕ್ಷೆ ಇತ್ತ ನಿಮಗೆ ಎಷ್ಟು ಮತಗಳನ್ನು ಪಡಿಬಹುದು ಅನ್ನುವಂಥದ್ದು? ನಿರೀಕ್ಷೆ ನನಗಿರಲಿಲ್ಲ. ನನ್ನ ಕಾರ್ಯಕರ್ತರಿಗೆ, ನನ್ನ ಪಕ್ಷದ ಸಂಘಟನೆಯವರಿಗೆ, ಹಿರಿಯರಿಗೆಲ್ಲ ನಿರೀಕ್ಷೆ ಇತ್ತು ಅಷ್ಟು ಬರ್ಬೋದು ಅಂತ. ಈ ಗೆಲುವನ್ನು ಯಾರಿಗೆ ಸಮರ್ಪಿಸಲಿಕ್ಕೆ ಇಷ್ಟಪಡ್ತಾರೆ? ನಾನು ಕಾರ್ಯಕರ್ತರಿಗೆ ಸಮರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಈಗ ವಿಧಾನಸಭಾ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 6 ಸ್ಥಾನಗಳನ್ನು BJP ಪಡ್ಕೊಂಡಿದೆ. ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮತ್ತೆ ಅಧಿಕಾರಕ್ಕೆ ಕಾಂಗ್ರೆಸ್ ಬಂದಿದೆ. BJP ಕೈತಪ್ಪಿ ಹೋಗಿದೆ ಅಧಿಕಾರ. ಏನು ಅನಿಸ್ತದೆ ಈ ಬಗ್ಗೆ? ಸರ್ಕಾರ ಅದು ಬಂದರೂ ನಾವು ಮೊದಲು ಕೂಡ ಸರ್ಕಾರ ಇರುವಾಗ ಕೆಲಸ ಮಾಡಿದಲ್ಲ, ಇಲ್ಲದಿರುವಾಗಲೇ ಕೆಲಸ ಮಾಡಿದ್ದೇನೆ. ಅಭಿವೃದ್ಧಿ ಕೆಲಸ ನಮ್ಮ ಶಾಸಕರು ಸಚಿವರಾಗಿ ಎಲ್ಲ ಕೆಲಸ ಮಾಡಿದ್ದಾರೆ. ಮುಂದೆ ಕೂಡ ನಾವು ಆ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗ್ತೇವೆ. ಆ ನಿಟ್ಟಿನಲ್ಲಿ ಏನು ಸಮಸ್ಯೆ ನಮಗಿಲ್ಲ ಅಂತ ಅನ್ಕೊಂಡು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.